नीचे मंदिर में करा था
ಶ್ರೀಗೋದಣ್ಣ ನಮಸ್ತೆ. ಕಳಿಸಿದೆ. ಆಯ್ತು. ಹಾಂ ತಂದ್ರೆ ಅಡ್ಡದಲ್ಲ. ಅದು ಇದರಲ್ಲೇ ಕೊಡು, ಮಿಕ್ಸ್ ಮಾಡಿ. ಈಗ ಅಲ್ಲಿ ಇಂಪಾರ್ಟೆಂಟ್ ಇರುವಾಗ ಮಾತ್ರ ಅದು ತೋರಿಸಿದ್ರೆ ಆಯ್ತಲ್ಲ, ಅದು ಪರವಾಗಿಲ್ಲ. ನಾನು ಒಂದು ಕಂಪ್ಯೂಟರ್ ಕೆಲಸಕ್ಕೆ ಒಂದರಲ್ಲಿ ಇದಾಗ್ತದೆ. ಮತ್ತೆ 2 ಲಿಂಕ್ ಅಂದ್ರೆ ಇಲ್ಲಿ ಎಂತ ವೈದಿಕ ಕಾರ್ಯಕ್ರಮ, ಅದು ಇಲ್ಲಿ ಒಂದೊಂದು ಇದು ಮಾಡಿದ್ರ. ಕೇಳ್ತೇನೆ ನಾನು. ಕಲಿಯುಗದಲ್ಲಿ ಭಜನೆಗೆ ನಾನು ಕೇಳ್ತೇನೆ ಅವ್ರ ಹತ್ರ. ಮಹತ್ವವನ್ನು ಅರಿತುಕೊಂಡು ಸರ್ವಸಾಮಾನ್ಯವಾಗಿ ಎಲ್ಲ ಕಡೆ
ಈಗ ಹಾಕಿ. ಮತ್ತೆ ಇದು ಅಲ್ಲ ಅದು ಇಲ್ಲಿ ಬಾಕಿ ಅಮೌಂಟ್ ಅಪ್ಡೇಟ್ ಉಂಟು ನಾಳೆ ಇದು ಕನ್ವೇಟ್ ಅಮೌಂಟ್ ನಾನು ನೆನೆಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ ರಾಮದೂತ ನೆನೆಸಿಕೊಂಡೆ ನೀ ರಾಕ್ಷಸರ
आडे కొనుక్కున్నా సన్న ఆడే కొనుక్కోరండి क्या कर रहे हैं डाउन 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 पूरा नेरो पूरा मुट्टोड़ पापूजी हड़पेला दुएंट फालतू जगह मेलाने बल्लेवा स्लो बली ಗಾಡಿ ನಾಪೇಟು ಬೇರೆ ಸಾಧ್ಯ ಕಣ್ಣು ಗಾಡಿ
ಗಾಡಿ ನಾಡಿ ತರ್ಬೋದು ಏನು ತರ್ಬೋದು ಅದು ಹೋಲಿ ಸಿಗರ ತೋರಿಸಿದ್ದಾರೆ ರೋಡ್ ಆಗುತ್ತೆ ಉಂಟ ಹೊಡೋದಿಲ್ಲ ಅಚ್ಚು ಗಾಡಿ ಅಚ್ಚು ಎಲ್ಲಿ ಪೈಪ್ ಮಾಡ್ತಿದ್ದೀವಿ ಜೊತೆಗೆ ಏನೇ ಹೊಡೆದು ಹೋಗ್ತಾ ಹಲೋ ಮುಖ್ಯ ಮಾಡ್ಕೊಳ್ಳಿ ಬೀಗು ಒಬ್ಬಡಂತೆ ಸ್ವಿಚ್ ಹೊತ್ತಿ ಅದು ಸ್ವಿಚ್ ಫೈನ್ ನಾಳೆ ಜಲ ಫ್ಯೂಸ್ ಮಾಡ್ನ ಮಾತಾಡ್ತಾರೆ ಇಲ್ಲದಲ್ಲ ಇದಾಯ್ತು ಹೋಗ್ತದೆ ಮರನೇ ಆಡ ಅಂತ ಹೋದ ಮದುವೆ ಅನ್ನಡ ಅವಾಗ 3 ಪೀಸ್ ಅದಲ್ಲ ಅದು ಉಲೈ ಚೇಂಜ್ ಎರಡು ಉಲೈ ಉಲೈ ಬಿಟ್ಟು ಅಂತ ಸರಿ ಆಡ ಕೋಡ ಮುರಾಣಿ ಬಂದು ಹೋಗುತ್ತೆ ಮುರಾಣಿ ಕೋಡ ರೆಡ್ ಸರ್ಟಿ ಕೋಡ ಬಂದಿದೆ ಮುರಾಣಿ ಬಂದಿದೆ ಮಾಡ ಬೆಪ್ಪಳೆ ಜನರೇಟರ್ ಬೆಪ್ಪಳೆ ಅಲ್ತಲೋ ಇಪ್ಪಂಡ ಅಲ್ತಲೋ ಇಪ್ಪ
ರಾಮಜ್ಯೋತಿಯೋ ಹನುಮಜ್ಯೋತಿಯೋ ಬೆಳಗಬೇಕು ಎಂಬ ಸಂಕಲ್ಪದೊಂದಿಗೆ ಆ ಕಾರ್ಯವು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಮುಂದುವರಿತಾ ಇದೆ. ಅದು ಸಂಪನ್ನಗೊಳ್ಳಿಕ್ಕಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ನಾವೆಲ್ಲರೂ ಮನುಷ್ಯರು. ನಾವು ದೈವಿಕವಾಗಿರುವಂಥ ಸನ್ನಿಧಿಗೆ ಸಮರ್ಪಿತವಾಗಬೇಕೆಂಬ ಸಂಕಲ್ಪವನ್ನು ಇರಿಸಿಕೊಂಡು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವ ಕಾರ್ಯವನ್ನು ಮಾಡಿದರೂ ಕೂಡ ನಮ್ಮಿಂದ ಕೆಲವೊಂದು ವೇಳೆ ಅರಿತೋ ಅರಿಯದೆಯೋ ಕೆಲವು ಅಪರಾಧಗಳು ಬರುತ್ತವೆ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಬೋಧಿಸಿತು, ಕರ್ಮಾದವು ಕರ್ಮ ಮಧ್ಯೆ ಕರ್ಮಾಂತೆಯೇ ದೇವತಾ ಪ್ರಾರ್ಥನೆ ಗುರಿಯಾಗ್ತದೆ. ನೀನು ಮಾಡಿಕೊಂಡು ಬರುವಂಥ ಎಲ್ಲ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಕರ್ಮ ಪ್ರಾರಂಭ ಆಗುವಾಗಲೂ ಕರ್ಮ ಮಧ್ಯದಲ್ಲಿಯೂ ಕರ್ಮಾಂತ್ಯದಲ್ಲಿ ನೀವು ದೇವರ ಹತ್ರ ಪ್ರಾರ್ಥಿಸಬೇಕು, ದೇವರಲ್ಲಿಗೆ ಸಮರ್ಪಿಸಬೇಕು. ಆಗ ಒಂದು ವೇಳೆ ಅದರಲ್ಲಿ ಯಾವುದಾದ್ರೂ ಕೊರತೆಗಳು ಬಂದಿದ್ದರೂ ಕೂಡ ದೇವರು ಕ್ಷಮಾಪಣೆ ಕೊಡುತ್ತಾರೆ. ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಮೊದಲುಗೊಂಡು ಚತುರ್ದಿನ ಪರ್ಯಂತ ಇಲ್ಲಿ ಆಗತಕ್ಕಂಥ ರಾಮತಾರಕ ಯಜ್ಞವು, ಅದೇ ರೀತಿ ಆ ದೇವರ ಸಾನ್ನಿಧ್ಯ ಪ್ರತಿಷ್ಠೆಯ ಜೊತೆಯಲ್ಲಿ ಬೇಕಾಗಿರುವಂಥ ಆ ಸಾನ್ನಿಧ್ಯ ಪುಷ್ಟ್ಯರ್ಥವಾಗಿರುವಂಥ ಬ್ರಹ್ಮಕಲಶೋತ್ಸವಾದಿಗಳನ್ನು ಕೂಡ ಆಚರಿಸಿಕೊಳ್ಳುತ್ತೆ. ಮಣ್ಣು ಪಾವನ ಆಗಬೇಕು ಅಂತಾದರೆ ಕರ್ಮ ನಡಿಬೇಕು. ಅದೇ ರೀತಿ ಮಣ್ಣು ಪಾವನ ಆಗಬೇಕು ಅಂತಾದರೆ ದಿವ್ಯ ಪುರುಷರ ಪಾದಸ್ಪರ್ಶ ಆಗಬೇಕು ಅಂತ ಶಾಸ್ತ್ರ ಬೋಧಿಸಿ. ಎಲ್ಲಿಯಾದರೂ ಆ ಮಣ್ಣಿನಲ್ಲಿ ಯಾವುದೇ ರೀತಿಯ ದುರಿತಗಳಿದ್ದರೂ ಕೂಡ ಅಂತಹ ಶ್ರೇಷ್ಠ ಮತ್ತು ದಿವ್ಯ ಪುರುಷರ ಪಾದಸ್ಪರ್ಶದಿಂದ ಆ ಮಣ್ಣು ಪರಿಪೂರ್ಣವಾಗಿ ದುರಿತ ವಿಮೋಚನೆ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಗುರುಪೀಠ ಅಂತ ಸಂಕಲ್ಪ ಮಾಡುವಂತಹ ಮತ್ತು ಯಾವ ಯತಿ ಪರಂಪರೆಯ ಶ್ರೇಷ್ಠರಿದ್ದಾರೋ ಅವರೆಲ್ಲರೂ ಕೂಡ ಈ ಮಣ್ಣಿಗೆ ಆಗಮಿಸಿ ಈ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಳುವುದರ ಜೊತೆಯಲ್ಲಿ ಭಕ್ತಾದಿಗಳಾಗಿರುವಂಥ ನಮ್ಮನ್ನು ಕೂಡ ಸಂಪೂರ್ಣವಾಗಿ ಅನುಗ್ರಹಿಸಲಿಕ್ಕಿದ್ದಾರೆ. ಇಂಥ ಎಲ್ಲ ಮಂಗಲ ಕಾರ್ಯಗಳು ಕೂಡ ಮಂಗಲಕರವಾಗಿ ಮುಂದುವರಿಬೇಕು ಅಂತಾದರೆ ವಿಶೇಷವಾಗಿ ಆ ದೇವರ ಅನುಗ್ರಹ ಇರಬೇಕು. ತದ್ದೃಷ್ಟಿಯ ಆಚಾರ್ಯರು, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಿರುವಂತೆ ಯಾವ ಪ್ರತಿಷ್ಠಾನ ಇದೆಯೋ ಆ ಪ್ರತಿಷ್ಠಾನದ ಎಲ್ಲ ಅಧಿಕೃತರು ಜೊತೆಯಲ್ಲಿ ನಾವು ಈ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ರೂಪೀಕರಿಸಿಕೊಂಡಿದ್ದೇವೆ. ಆ ಸಮಿತಿಯ ಅಧ್ಯಕ್ಷರು ಸಹಿತ ಇರುವಂಥ ಎಲ್ಲ ಆ ಪದಾಧಿಕಾರಿಗಳು ಕೂಡ ಆ ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣ ಸಮರ್ಪಣಾ ಭಾವದಿಂದ ಸಂಪ್ರಾರ್ಥಿಸಿಕೊಂಡು ಜನತಾ ಸನ್ನಿಧಾನಂ ಸಾನ್ನಿಧ್ಯಂ ಎಂಬ ರೀತಿಯಲ್ಲಿ ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಮಾಡಿದರೂ ಕೂಡ ಈ 4 ದಿವಸಗಳಲ್ಲಿ ಸಮಸ್ತ ಭಕ್ತ ಕೋಟಿಗಳು ಬಂದು ಈ ದೇವತಾ ಕಾರ್ಯದಲ್ಲಿ ಭಾಗವಹಿಸುವಾಗ ಮಾತ್ರ ಅದು ಪೂರ್ಣವಾಗ್ತದೆ. ಆ ರೀತಿ ಭಕ್ತ ಜನ ಸಾಗರ ಇಲ್ಲಿಗೆ ಹರಿದು ಬಂದು ಆ ದೇವತಾ ಕಾರ್ಯ ಅತ್ಯಂತ ವ್ಯವಸ್ಥಿತವಾಗುವುದರ ಜೊತೆಯಲ್ಲಿ ಯಾವ ರೀತಿ ನಾವು ದೇವರಿಗೆ ವಿಶೇಷವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇವೋ ಅದೇ ರೀತಿ ದೇವರಲ್ಲಿಗೆ ಬರುವಂಥ ಭಕ್ತಾದಿಗಳಲ್ಲಿ ಕೂಡ ದೇವರನ್ನು ಕಂಡುಕೊಂಡು ಮಾಡುವಂಥ ಅನ್ನದಾನ ಅದು ಸಾನ್ನಿಧ್ಯ ವೃದ್ಧಿಗೆ ಪೂರಕವಾಗುತ್ತದೆ. ಆಗಮಶಾಸ್ತ್ರವೇ ಬೋಧಿಸಿತು. ಆಚಾರ್ಯ ತಪ ಸಾಮನಾಯ ಜಪ ನಿಯಮೇನ ಚ ಉತ್ಸವ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ 5 ವಿಚಾರಗಳು ಪ್ರಾಧಾನ್ಯವಾಗಿರಬೇಕು. ಅದರಲ್ಲಿ ಅನ್ನದಾನವು ಕೂಡ ಒಂದು ಭಾಗ. ಆ ರೀತಿಯಲ್ಲಿ ವಿಶೇಷವಾಗಿ ಆ ಅನ್ನದಾನ ಸೇವೆಯು ನಮಗೆ ಎಷ್ಟು ಭಕ್ತರು ಬರ್ತಾರೆ ಅಂತ ಹೇಳುವಂಥ ಸಂಖ್ಯೆಯನ್ನು ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಮತ್ತು ಭಕ್ತಾದಿಗಳಿಗೆ ಕೊಡುವಂಥ ಅನ್ನಪ್ರಸಾದ ಇದೆಯೋ ಅದನ್ನು ತಯಾರು ಮಾಡುವಂಥ ಪಾತ್ರೆ ಅಕ್ಷಯ ಪಾತ್ರೆ ಆದರೆ ಬಂದಂಥ ಯಾವ ಭಕ್ತಾದಿಗಳಿಗೂ ಕೂಡ ಕೊರತೆಯಾಗದ ರೀತಿಯಲ್ಲಿ ಆ ಅನ್ನದಾನವನ್ನು ಮಾಡಲಿಕ್ಕಿರುವಂಥ ಶಕ್ತಿ ನಮಗೆ ಒದಗಿ ಬರ್ತದೆ. ಆ ರೀತಿ ಇಲ್ಲಿ ನಡೆಯುವಂಥ ಧಾರ್ಮಿಕವಾಗಿರುವಂಥ, ಅದೇ ರೀತಿ ಸಾಮಾಜಿಕವಾಗಿರುವಂಥ, ಸಾಂಸ್ಕೃತಿಕವಾಗಿರುವಂಥ ಯಾವುದೆಲ್ಲ ಕಾರ್ಯಕ್ರಮಗಳಿವೆಯೋ ಅದೆಲ್ಲವೂ ಕೂಡ ಯಶಸ್ವಿಯಾಗುವುದರ ಜೊತೆಯಲ್ಲಿ ಅನ್ನದಾನ ಕಾರ್ಯವೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲಿಕ್ಕಿರುವಂಥ ಒಂದು ಕರ್ಮಯೋಗ್ಯತೆಯನ್ನು ಒದಗಿಸಿಕೊಟ್ಟು ಅಂತಿಮವಾಗಿ ನಾವು ಆ ದೇವರಿಗೆ ಎಲ್ಲ ಬ್ರಹ್ಮಕಲಶೋತ್ಸವ ನಡೆದ ನಂತರ ವಿಶೇಷವಾಗಿ ನಾವು ಉತ್ಸವವನ್ನು ಕೂಡ ಮಾಡುವಂಥ ಸಂದರ್ಭದಲ್ಲಿ ಆ ದೇವರ ಮುಂದೆ ಕೈ ಮುಗಿದು ನಿಲ್ಲುವಂಥ ಯಾವ ಮತ್ತು ಈ ಪ್ರತಿಷ್ಠಾನದ ಅಧಿಕೃತರಿದ್ದಾರೋ ಅದೇ ರೀತಿ ಸಮಿತಿಯ ಅಧಿಕೃತರಿದ್ದಾರೋ ಅವರೆಲ್ಲರ ಮನಸ್ಸು ಕೂಡ ಪರಿಪೂರ್ಣ ತೃಪ್ತಿಯಿಂದ ದೇವರು ನಮಗೆ ಒದಗಿಸಿಕೊಟ್ಟಂಥ ಸೇವೆಯನ್ನು ಅತ್ಯಂತ ಸಮರ್ಪಕವಾಗಿ ನಾವು ದೇವರ ಸನ್ನಿಧಿಗೆ ಸಮರ್ಪಣೆ ಮಾಡಿದ್ದೇವೆ ಎಂಬ ರೀತಿಯಲ್ಲಿ ಆತ್ಮತೃಪ್ತಿಯಿಂದ ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಕರ್ಮಯೋಗ್ಯತೆಯನ್ನು ಒದಗಿಸಿಕೊಟ್ಟು ಸಮಸ್ತ ಭಕ್ತ ಕೋಟಿಗಳಿಗೂ ಕೂಡ ಬೇಕಾಗಿರುವಂಥ ಮಂಗಲವನ್ನು ಅನುಗ್ರಹಿಸಿ ಆ ಚಂದ್ರಾರ್ಕ ಪರ್ಯಂತ ಉತ್ತರೋತ್ತರ ಶ್ರೇಯಭಿವೃದ್ಧಿಯಿಂದ ಕಾಪಾಡಿಕೊಂಡು ಬರುವಂಥ ಪುಣ್ಯಕೀರ್ತಿ ಸಮಸ್ತ ದೈವಿಕ ಶಕ್ತಿಗಳ ಸನ್ನಿಧಿಗೆ ಸೇರಿರುವಂಥ ಈ ಮಂಗಲ ಮುಹೂರ್ತದಲ್ಲಿ ದೇವತಾ ಸನ್ನಿಧಿಯನ್ನು ಮಾಡಿಕೊಳ್ಳುವಂಥ ಪ್ರಾರ್ಥನೆ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತೋಯೇ ಸುರೈರವಿ ಸರ್ವವಿಘ್ನಚಿತೆ ತಸ್ಮೈ ಗಣಾಧಿಪತಯೇ ನಮಃ. ಸುಮುಖಶ್ಚೈತನಂ ದೃಷ್ಟಾಕವಿಲೋಕ ಜಗನ್ನಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ ದ್ವಾದಶೀಕಾನಿ ನಾಮಾನಿ ಯಪಡೇತ್ನಿಯಾದವಿ ವಿದ್ಯಾರಂಭೆ ವಿವಾಹೇ ಚ ಪ್ರಯಕ್ಷೇ ನಿರ್ಗಮೇ ತಥಾ ಸಂಗ್ರಾಮೇ ಸ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಗಣಾನಾಂ ತ್ವಾ ಸಮದೋ ಗಣಪತಿರ್ಜಗತಿ ಗಣೇಶ ಪ್ರಾರ್ಥನೆ ವಿನಿಯೋಗಃ. ಓಂ ಗಣಾನಾಂ ತ್ವಾ ಗಣಪತಿಂ ಉಪಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ
ज्येष्ठराजं ब्रह्मणां ब्रह्मणस्पदान शृण्वन्नोतिः श्रीप्रसादनम् श्रीमहागणपतये नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। मङ्गलं भगवान् विष्णु मङ्गलं मधुसूदनः मङ्गलं देवकी पुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। हरशंभो महादेव विश्वेशावल्लभः शिवशङ्करसंवादः नीलकण्ठोऽस्तुते। सीमाधिदेवताभ्यो नमः ग्रामाधिदेवताभ्यो नमः इष्टदेवताभ्यो नमः। प्रार्थनां समर्पयामि। हरिः ओम। या फलिनीर्या फलापुष्पायाश्च पुष्पिणीः बृहस्पतिप्रसूतास्नानोऽनुमिदं तमसः इदं फलमयदे वाथापिदं वदुस्तवा तेन मे सफलाभाग्यन्मनिजन्मनि। ओम विघ्नेशं सकलक्षदाक्षपटिकदन्तोल्लसैलत्वकेतुर्विपाशं सुगन्धवरदादेवं चतुर्विरिन्दशुण्डाग्राहितबीजपूरमरुविष्णुं श्रीक्षणं संस्मरे सिन्दूराभवतासिन्दुशकला द्याकल्पमुद्यासनं श्रीमहागणपतये नमः। प्रार्थनां समर्पयामि। ಮಾಧ್ಯಮದಲ್ಲಿ ಮಾತ್ರ ಇದನ್ನು ಮಾಧ್ಯಮದಲ್ಲಿ ಜಾಸ್ತಿ ಆಗ್ತದೆ. ಇಲ್ಲೇ ಗವರ್ನರ್ 15 ಜನಕ್ಕೆ ಮಾತ್ರ ಕೊಟ್ಟು ನನಗೆ ಆಗಿತ್ತು. ಈಗ ಜಿಲ್ಲೆಯಾಗಿ 15 ಜನ ಅಲ್ಲ ಹಾಗೆ ಗಾಡಿ ಹೊತ್ತರಿಗೆ ಇಡೀ ಹೊತ್ತರಿಗೆ ಬುಕ್ಕ 15 kg.
ಇರ ಫೋನ್ ಅಂತಾರ ತೇಜ್ ಫೋನ್ ಮಾಡ್ತಾರಮ್ಮ ತವರಪ್ಪ देवताभ्यो महाकालदेवताभ्यो महावीरदेवताभ्यो महाशक्तिदेवताभ्यो नमः जलगन्धाधिपचार पूजां समर्पयामि श्रीकृष्णं के आञ्जनेय स्वामिने नमः ओम पृथिव्यात्मने नमः गन्धं कल्पयामि ओम आकाशात्मने नमः पुष्पं कल्पयामि ओम वायुवात्मने नमः रूपं कल्पयामि ओम तेजोमयात्मने नमः दीपं कल्पयामि ओम ममतात्मने नमः नैवेद्यं कल्पयामि पंचोपचार पूजां समर्पयामि श्रीकृष्णं के आञ्जनेय स्वामिने प्रीत्यर्थं यथाशक्ति उपचार पूजाराधनं करिष्ये ओम मनोजमन्मार्तुल्यमेन्द्रियं बुद्धिमतां वरिष्ठं पादात्मजं वानरयोगमुख्यं श्रीरामदूतं शरणं प्रपद्ये ते परिवर्कटाय स्वाहा शक्तिकाय साङ्गाय सायताय स्वाहनाय परिवाराय सर्वालङ्कारपूजिताय श्रीकृष्णं के
ಪೂಜಿತ ನಾನಾವಿಧ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ ನಾಮ ಪೂಜಾಂ ಕರಿಷ್ಯೆ ಓಂ ಆಂಜನೇಯಾಯ ನಮಃ ಮಹಾವೀರಾಯ ನಮಃ ಓಂ ಹನುಮತೆ ನಮಃ ಓಂ ಮಾರ್ಗಾತ್ಮಜಾಯ ನಮಃ ಓಂ ತತ್ವಜ್ಞಾನಪ್ರದಾಯ ನಮಃ ಓಂ ಜೀವಾದಿದೇವತಾಯ ನಮಃ ಓಂ ಶಿವಪುತ್ರಾಕ್ಷೇತ್ರೇ ನಮಃ ಓಂ ಸರ್ವಮಯ ವಿಘ್ನಕರಾಯ ನಮಃ ಓಂ ಸರ್ವಮಂಗಲಮೂರ್ತೇ ನಮಃ ಓಂ ಶಿವಪುತ್ರಾಚಾರ್ಯಾಯ ನಮಃ ಓಂ ಪರವಿದ್ಯಾಪರಿಹಾರಾಯ ನಮಃ ಓಂ ಪರಶಕ್ತಿನಾಶನಾಯ ನಮಃ
Thank you.
ಎಲ್ಲರ ಅಪ್ಪಾಜಿ ಜೊತೆ
ದೀಪ ತರಬೇಕಾದ್ರೆ ಹೊರಗೆ ಬರಬೇಕಾದ್ರೆ ಸ್ವಲ್ಪ ಮಳೆ ಹಣಿತು ಸರ್ ಅಲ್ಲಿ
Hello, hello, hello. Hello, 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 hello. Hello, 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 hello. Hello, 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 hello. Hello, 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 hello. Hello. Hello, 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 hello. ಏನು ಬಂದ ಪದ್ಧತಿ ಅದ Hello.
ಮತ್ತೆ ನಡು ಹೋಯ್ತಾರ ಆಯತನ ಕೂಡ ಹತ್ತಿ ಹೋಯ್ತು ಅಪ್ಪಡೆ ಉಳ್ಳೆ ಪಕ್ಕದ ಸೀಮಿತ ಇತ್ತು ಅಡಿದಾನೆ हरि ओम ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯ ಪ್ರಮಥ ರಥೋತ್ಸವದ ಸುಸಂದರ್ಭದಲ್ಲಿ ಲವ ಹಾಗೂ ಕುಶ ವೇದಿಕೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಇಂದು ಅಮರಗಿರಿಯ ಬಳಿ ಇರುವಂತಹ ಕುಶ ವೇದಿಕೆಯಲ್ಲಿ ಸಾಯಿ ಶಕ್ತಿ ಬಳಗ ಪೂರ್ವ ಚಿಲಿಂಬಿ ಇವರಿಂದ ಭಕ್ತಿ ಪ್ರಧಾನವಾದಂತಹ ನಾಟಕ ಜೋಡು ಚೀಟಿಗೆ 9 ಗಂಟೆಗೆ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಕುಶ ವೇದಿಕೆ ಅಮರಗಿರಿಯ ಬಳಿಯ ಕುಶ ವೇದಿಕೆಯ ಬಳಿ ತೆರಳಿ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಮರಗಿರಿಯ ಬಳಿ ಕುಶ ವೇದಿಕೆಯಲ್ಲಿ ಇಂದು ಜೋಡು ಚೀಟಿಗೆ ಭಕ್ತಿ ಪ್ರಧಾನವಾದಂತಹ ನಾಟಕ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಕೂಡ ಹೋಗಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ.
ಹೀಗೆ ಬರದೆ ಪಡ್ತು ಎಲ್ಲ ಮೂಡಾಲೆ ಇದ್ದಾರೆ ಉಳಿದಾಲೆ ಇದ್ದಾರೆ ಪಕ್ಕದಲ್ಲೇ ಇದ್ದಾರೆ ವಾಡೆಗೆ ಹೋಯ್ತು ನಾವು ಅವು ನೆಕ್ ಜಾಯಿಂಟ್ ಬರ್ತಾರೆ
ಅವಳೊಂದು ಸ್ಟೇಜ್ ಬಜ್ಜಿ ಅದು ಇಲ್ಲಿ ಮಾತ್ರ
ಹೋಗದ